ಕುರ್ಮಾ ಪ್ರಾಯೋಜಕತ್ವದಲ್ಲಿ ಲೇಖಕರಾದ ರಾಕೇಶ್ ಶೆಟ್ಟಿ ಅವರು ಬರೆದ ಮುಚ್ಚಿಟ್ಟ ದಲಿತ ಚರಿತ್ರೆ ಪುಸ್ತಕ ಬಿಡುಗಡೆ ಹಾಗೂ ಸಂವಾದ ಕಾರ್ಯಕ್ರಮ ನಡೆಯಿತು. ಹಿರಿಯ ಪತ್ರಕರ್ತರಾದ ಗುರುವಪ್ಪ ಬಾಳೆಪುಣೆ ಈ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಜೋಗೇಂದ್ರನಾಥ್ ಮಂಡಲ್ ಅಂಬೇಡ್ಕರ್ರಿಗೆ ಸರಿಸಮಾನವಾದ ವ್ಯಕ್ತಿಯಾಗಿದ್ದರು. ಮೊದಲ ಸಂವಿಧಾನ ಸಮಿತಿಯ ಅಧ್ಯಕ್ಷರಾಗಿದ್ದ ಜೋಗೇಂದ್ರನಾಥ್ ಮಂಡಲ್ ಅವರು ಪೂರ್ವ ಪಾಕಿಸ್ತಾನದ ಅಂಬೇಡ್ಕರ್ ಎಂದು ಸಮೀಕರಿಸಬಹುದು. ಅವರ ಚರಿತ್ರೆಯನ್ನ ಯಾಕೆ ಬಚ್ಚಿಟ್ಟಿರುವುದು ಎನ್ನುವುದೇ ಪ್ರಶ್ನೆಯಾಗಿದೆ. ಚರಿತ್ರೆಯಲ್ಲಿರುವ ಒಬ್ಬ ಶ್ರೇಷ್ಠ ದಲಿತನನ್ನ ಪರಿಚಯಿಸುವ ದೊಡ್ಡ ಕೆಲಸ ಮಾಡಿದ್ದಾರೆ ನಮ್ಮ ರಾಕೇಶ್ ಶೆಟ್ಟಿ ಅವರು ಎಂದು ಹೇಳಿದರು. ಯಾರು ರೀಡಿಂಗ್ ಕ್ಲಾಸ್ ಇಲ್ಲದೆ ಓದಬಹುದಾದಂಥ ಒಂದು ಕೃತಿ. ಬಹುಶಃ ನಮ್ಗೆ ಗೊತ್ತು, ಈಗಿನ ಪುಸ್ತಕಗಳೆಲ್ಲ ತುಂಬ ಕಂಚಿಸ್ತಾನ ಸಣ್ಣ ಅಕ್ಷರಗಳಲ್ಲಿದ್ದರೆ, ಇದು ಹಾಗಿಲ್ಲ, ತುಂಬ ದೊಡ್ಡ ಅಕ್ಷರದಲ್ಲಿದೆ. ಕನ್ನಡಕ್ಕೆ ಎಲ್ಲದೇನೂ ಓದಬಹುದಾದಂಥ ಒಂದು ಕೃತಿ. ನಾನು ಕೊನೆಯಿಂದ ತಗೊಳ್ತೇನೆ, ಹೆಚ್ಚೇನು ಮಾತಾಡೋದಿಲ್ಲ. ನಾನು ತುಂಬ ನಿರೀಕ್ಷೆಗಳು ಬೇಡ ನನ್ನ ಮಾತಿಲ್ಲ, ಅದಕ್ಕೆಲ್ಲ ಮತ್ತೆ ಉತ್ತರಿಸುವವರಿದ್ದಾರೆ. ಕೊನೆಯ ಚಾಪ್ಟರಿಂದ ನಾನು ಕೆಲವು ಭಾಗಗಳನ್ನು ನಾನು ಎತ್ಕೊಳ್ತೇನೆ, ಆಮೇಲೆ ಮುಂದಿನ ಭಾಗಕ್ಕೆ ಬರ್ತೇನೆ. ರಾಧಿಕಾ ಗಿಲ್ ಕಾಶ್ಮೀರದವರು, ದಲಿತ ವಾಲ್ಮೀಕಿ ಜನಾಂಗಕ್ಕೆ ಸೇರಿದವರು, ಪ್ರತಿಭಾವಂತೆ. ಜಮ್ಮು ಕಾಶ್ಮೀರದಲ್ಲಿ ಹುಟ್ಟಿ ಬೆಳೆದಿದ್ದು ಅವರಿಗೆ ಕೆಲಸ ಸಿಗೋದಿಲ್ಲ. ಇದಕ್ಕೆ ಕಾರಣ ಏನು? ಆರ್ಟಿಕಲ್ 370 ಕಾರಣದಿಂದಾಗಿ ಇಂಥ ಬಹಳಷ್ಟು ಮಂದಿ ಉದ್ಯೋಗ, ಸೌಲಭ್ಯ, ಸೌಕರ್ಯವನ್ನು ವಂಚಿತರಾಗಿದ್ದಾರೆ ಅಂತ ಹೇಳೋದಕ್ಕೆ ಅವರು ಕ್ರೀಡಾಪಟುವಾಗಿದ್ದರು, ದೇಶಕ್ಕೆ ಹೋಗ್ತಾರೆ, ಎಲ್ಲ ಬೇರುಗಳನ್ನು ಪೂರೈಕೆ ಮಾಡ್ತಾರೆ. ಆದರೆ 370ನೇ ವಿಧಿ ಅಲ್ಲಿ ಇರುವ ಕಾರಣ ಆಕೆಗೆ ದೇಶದ ಅತಿ ಶ್ರೇಷ್ಠ ಪ್ರತಿಭಾನ್ವಿತ ಆಗಿದ್ರೂ ಅವರಿಗೆ ಮಿಲಿಟರಿಗೆ ಸೇರಿಕೊಳ್ಳೋಕ್ಕಾಗಲಿಲ್ಲ, ಉದ್ಯೋಗ ವಂಚಿತರಾಗಿದ್ದಾರೆ. ಲೇಖಕರಾದ ರಾಕೇಶ್ ಶೆಟ್ಟಿ ಅವರು ಮಾತನಾಡಿ, ಇತಿಹಾಸ ಅಧ್ಯಯನ ಮಾಡುವುದು ನನ್ನ ಆಸಕ್ತಿ. ನಾನು ಇತಿಹಾಸ ಅಧ್ಯಯನ ಮಾಡುವಾಗ 2 ವ್ಯಕ್ತಿಗಳ ಬಗ್ಗೆ ಬಹಳ ಕುತೂಹಲ ಹುಟ್ಟಿತು. ಒಬ್ಬರು ಸುಭಾಷ್ ಚಂದ್ರ ಬೋಸ್, ಇನ್ನೊಬ್ಬರು ಜೋಗೇಂದ್ರನಾಥ್ ಮಂಡಲ್. ಇವರ ಇತಿಹಾಸ ನೋಡುವಾಗ ಸತ್ಯಾಂಶದ ಬಗ್ಗೆ ಸಂಶಯ ಕಂಡುಬರುತ್ತದೆ ಎಂದು ಹೇಳಿದರು. ದೇಶಕ್ಕೋಸ್ಕರ ಏನೆಲ್ಲ ಮಾಡಬಲ್ಲ, ಮನುಷ್ಯ ಬದುಕಿದ್ರು ಮತ್ತೆ ಕಾಣಿಸ್ಕೊಳ್ಳೇ ಇಲ್ಲ ದೇಶದಲ್ಲಿ, ಅವ್ರ ಫ್ಯಾಮಿಲಿಯಲ್ಲಿ ಕಾಣಿಸ್ಕೊಳ್ಳಿಲ್ಲ. ಅದನ್ನು ಬಿಟ್ಟರೆ ಜೋಗೇಂದ್ರನಾಥ್ ಮಂಡಲ್ ಅವ್ರ ಬಗ್ಗೆ ಓದ್ಕೊಂಡಾಗ ಇಷ್ಟು ದೊಡ್ಡ ವ್ಯಕ್ತಿತ್ವ, ಭಾರತದಲ್ಲಿ ಅಂಬೇಡ್ಕರ್ ಅವರು ಯಾವ ರೀತಿ ಇದ್ರು ಅದೇ ರೀತಿ ಪಾಕಿಸ್ತಾನದ ದಲಿತರ ಪಾಲಿಗೆ ಜೋಗೇಂದ್ರನಾಥ್ ಮಂಡಲ್ ಅವರು ಅದೇ ಹಂತದಲ್ಲಿದ್ದಂಥವ್ರು. ಮತ್ತು ಇಲ್ಲಿ ಭಾರತದ ರಾಜಕಾರಣದಲ್ಲಿ, ಸ್ಪೆಷಲಿ ಸಂವಿಧಾನ ಸಭೆಯಲ್ಲಿ ಅಂಬೇಡ್ಕರ್ ಅವರು ರಾಜ್ಯಸಭೆಗೆ ಬರಬೇಕಾದಾಗ ಬಹುಮುಖ್ಯ ಪಾತ್ರ ವಹಿಸಿದವರು ಜೋಗೇಂದ್ರನಾಥ್ ಮಂಡಲ್. ಬಹುಶಃ ಅವರು ಅಷ್ಟು ಪಟ್ಟು ಹಿಡಿದು ನಿಲ್ಲಿಲ್ಲ ಅಂದಿದ್ರೆ ಅಂಬೇಡ್ಕರ್ ಅವ್ರನ್ನ ಒಳಗೆ ಬರಲಿಕ್ಕೆ ಬಿಡ್ತಾ ಇರಲಿಲ್ಲ. ಅಂದಿನ ರಾಜಕೀಯ ಪಕ್ಷ ಅದು ಯಾವುದು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಈ ರೀತಿ ಹಿನ್ನೆಲೆ ಇರುವಂಥ ಜೋಗೇಂದ್ರನಾಥ್ ಮಂಡಲ್ ಅವ್ರ ಬಗ್ಗೆ ಯಾಕೆ ಎಲ್ಲೂ ಉಲ್ಲೇಖ ಆಗಿಲ್ಲ ಅನ್ನೋದೊಂದು ಪ್ರಶ್ನೆ ಇತ್ತು. ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದಿನಕರ್ ಬಾಬು, ಪತ್ರಕರ್ತ ಶ್ರೀಕಾಂತ್ ಶೆಟ್ಟಿ ಉಪಸ್ಥಿತರಿದ್ದರು.